ಮಲ್ಲಿಗೆ ಪ್ರಿಯ ಬಂಟ್ವಾಳ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವರ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ 22ನೇ ವರ್ಷದ ಶ್ರೀ ವಿಶ್ವರೂಪ ದರ್ಶನವು ಆದಿತ್ಯವಾರ ಪ್ರಾತಃ ಕಾಲ 4 ಗಂಟೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯಿತು. ದೇವಳದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಅವರು ದೇವರ ಸಾನ್ನಿಧ್ಯದಲ್ಲಿರುವ ತುಳಸಿ ಕಟ್ಟೆಯಲ್ಲಿ ದೀಪ ಪ್ರಜ್ವಲನೆಗೈಯುತ್ತಿದ್ದಂತೆ ದೇವಳದ ಹೊರಾಂಗಣದಲ್ಲಿ ಒಳಾಂಗಣದಲ್ಲಿ ಅಳವಡಿಸಲಾದ ಹಣತೆಯನ್ನು ಸೇರಿದ್ದ ಭಕ್ತ ಸಮೂಹ ಏಕಕಾಲದಲ್ಲಿ ಬೆಳಗಿದರು. ದೇವಳ ಪ್ರವೇಶಿಸುವ ದ್ವಾರದ ಮುಂಭಾಗ ಜೋಡಿಸಲಾದ ದೀಪದ ಓಂಕಾರ, ಗಣಪತಿ, ಶಂಖ, ಚಕ್ರ, ಗದಾ, ಪದ್ಮ, ಒಳಾಂಗಣದಲ್ಲಿ ಪುಷ್ಪಾಲಂಕಾರ ವಿಶೇಷ ಗಮನ ಸೆಳೆಯಿತು. ಬಳಿಕ ದೇವರಿಗೆ ಕಾಕಡಾರತಿ, ಜಾಗರ ಪೂಜೆ, ಭಕ್ತರಿಗೆ ವಿಶೇಷ ಅಲಂಕಾರಗೊಂಡ ಶ್ರೀದೇವರ ದರ್ಶನ ಭಾಗ್ಯ, ಪ್ರಸಾದ ವಿತರಣೆಯೂ ನಡೆಯಿತು. ದೇವಳದ ಆಡಳಿತ ಮೊಕ್ತೇಸರರು ಹಾಗೂ ಭಗವತ್ ಭಕ್ತರು ಉಪಸ್ಥಿತರಿದ್ದರು. ಬೆಳಿಗ್ಗೆ 7 ಗಂಟೆಯವರೆಗೂ ಭಕ್ತಾದಿಗಳು ದೇವಳಕ್ಕಾಗಮಿಸಿ ವಿಶ್ವರೂಪ ದರ್ಶನವನ್ನು ವೀಕ್ಷಿಸಿ ಪುನೀತರಾದರು.